ಉಡುಪಿ ಜಿಲ್ಲಾ ಗಡಿಭಾಗ ಸೀಲ್ ಡೌನ್ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ವಾರದ ಸಂತೆಗಳನ್ನು ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿದ್ರು. ಪಡುಬಿದ್ರಿಯಲ್ಲಿ ಬಹುತೇಕ ವ್ಯಾಪಾರಿಗಳು ಬೀದಿ ಬದಿಯಲ್ಲಿ ವ್ಯಾಪಾರ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳ ಆದೇಶವನ್ನು ಧಿಕ್ಕರಿಸಿದ್ದಾರೆ. ಗ್ರಾಮ ಪಂಚಾಯತ್ ನಿನ್ನೆಯಷ್ಟೇ ವಾರದ ಸಂತೆ ನಡೆಸಿದಂತೆ ಬ್ಯಾನರ್ ಅಳವಡಿಸಿದ್ದು, ಮಾಹಿತಿ ಇಲ್ಲದ ವ್ಯಾಪಾರಿಗಳು ಆಗಮಿಸಿ ವ್ಯಾಪಾರ ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶ ಇದ್ದ ಕಾರಣ ಪಡುಬಿದ್ರಿ ಪೊಲೀಸರು ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಲು ಸೂಚನೆ ನೀಡಿದ್ರಾದರೂ ಕೆಲವೊಂದು ವ್ಯಾಪಾರಿಗಳು ವ್ಯಾಪಾರ ನಡೆಸದೆ ಮರಳಿದ್ರೆ ಬಹಳಷ್ಟು ಮಂದಿ ಮಾರುಕಟ್ಟೆ ರಸ್ತೆಯ ಅಂಚಿನಲ್ಲಿ ವ್ಯಾಪಾರ ಮುಂದುವರೆಸಿದ್ರು. ಯಾವುದೇ ಸಾಮಾಜಿಕ ಅಂತರವಿಲ್ಲದೆ ವ್ಯಾಪಾರ ನಡೆಸ್ತಾ ಇರುವ ದೃಶ್ಯ ಕೂಡ ಕಂಡುಬಂತು. ಸರ್ ಎದುರು ನಿಂಗೆ